ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಿನಿತಾ ಲಾಗ್ಸ್ ಚಾನಲ್. ರುಚಿಯಾದ ಮೊಟ್ಟೆ ಸಾಂಬಾರು, ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಸೂಟೇಬಲ್ ಆಗುವಂತಹ ಸಾಂಬಾರನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಸೈಜ್ ಆದರೆ ಸಾಕು, ಮಿಕ್ಸಿಲಿ ಚೆನ್ನಾಗಿ ನುರಿಯುತ್ತೆ. ಆಮೇಲೆ 2 ಟೊಮೆಟೊ ಹಣ್ಣು, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಅರ್ಧ ಇಂಚಷ್ಟು, ಆಮೇಲೆ 1 ಏಲಕ್ಕಿ, ಆಮೇಲೆ ಸ್ವಲ್ಪ ಗಸಗಸೆ, ಆಮೇಲೆ ಇದು ಕೊಬ್ಬರಿ, ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀವಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮೊಟ್ಟೆ ಸಾಂಬಾರಿಗೆ ಏನೇನು ಪೌಡರ್ಸ್ ಬೇಕು ಅಂತ ಹೇಳ್ತೀನಿ. 1/2 ಟೇಬಲ್ ಸ್ಪೂನಷ್ಟು ಉಪ್ಪು, 3 ಟೇಬಲ್ ಸ್ಪೂನಷ್ಟು ಖಾರ ತೊಗೊಂಡಿದ್ದೀವಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ಮತ್ತು ಇದು ಖಾರನೂ ಸ್ವಲ್ಪ ಕಡಿಮೆ ಇದೆ ನಮ್ಮ ಮನೆ ಖಾರದ ಪುಡಿ, ಸೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಆಮೇಲೆ ಮನೇಲೇ ಮಾಡಿರೋ ಮಸಾಲೆ ಪೌಡರ್, ಇದು ಸಾಂಬಾರು ಪೌಡರು, ಇದು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಬೇಕು ಅಷ್ಟೇ. ಒಗ್ಗರಣೆಗೆ ಅಂತ ಹೆಚ್ಕೊಳ್ತಾ ಇರೋ ಚಿಕ್ಕ ಸೈಜ್ ಈರುಳ್ಳಿ ಈ ಚಿಕ್ಕದಾಗಿ ಹೆಚ್ಕೋಬೇಕು. ನಾವು ಮನೇಲಿ 5 ಜನ ಇರೋದ್ರಿಂದ 5 ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಸಾಂಬಾರಿಗೆ. ಇವು ನಿಲ್ತಾನೆ ಇಲ್ಲ ನೋಡಿ, ಅಲ್ಲಿಂದ ಹೋಗ್ತಾ ಇದ್ದಾವೆ. 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ತೊಗೊಳ್ಳಿ. ನಾವು 5 ಮೆಂಬರ್ಸ್ ಇರೋದ್ರಿಂದ 5 ಮೊಟ್ಟೆ ತೊಗೊಂಡಿದ್ದೀನಿ ಇವಾಗ ಮೊಟ್ಟೆ ಸಾಂಬಾರಿಗೆ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಈಗ ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಆದರೆ ಸಾಕು, ಫ್ರೈ ಆಗೋಕ್ಕಷ್ಟೇ. ಇದು ಸ್ವಲ್ಪ ಕಾಯಲಿ. ಇವಾಗ ಇದು ಬಿಸಿ ಆಗಿದೆ, ಈರುಳ್ಳಿ ಹಾಕೋತಿದ್ದೀನಿ. ಇದು ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕಿದನ್ನು ಆನಿಯನ್ನ. ಇಷ್ಟು ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಬ್ರೌನ್ ಕಲರ್ ಆಗಿದೆ, ಇದು ತೆಗಿಯೋಣ ಇದನ್ನ. ಟೊಮೊಟೊ ಹಣ್ಣು ಹಾಕೋಣ. ಇದು 2 ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿಟ್ಟಿರೋದು. ಈ ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ. ಟೊಮೊಟೊ ಇದು ಸ್ವಲ್ಪ ಫ್ರೈ ಆಗಬೇಕು. ಈ ಮೊಟ್ಟೆ ಸಾರು ತುಂಬ ಚೆನ್ನಾಗಿರುತ್ತೆ. ರೈಸು ಮತ್ತು ಚಪಾತಿಗೆ, ರೊಟ್ಟಿಗೆ ಸಹಿತ ನೀವು ಹಾಕ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ನೀವು ಒಂದ್ಸರಿ ಮನೆಯಲ್ಲಿ. ಇಷ್ಟು ಫ್ರೈ ಆಗಿದೆ, ಇಷ್ಟು ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ಇವಾಗ ಇದನ್ನ ತೆಗಿಯೋಣ. ಇದು ಬಿಸಿ ಇದ್ದಾಗಲೇ ಮಿಕ್ಸಿ ಹಾಕಬಾರ್ದು, ಚೆನ್ನಾಗಿರಲ್ಲ ಟೇಸ್ಟ್. ಸ್ವಲ್ಪ ಇದೆಲ್ಲ ಬಿಸಿ ಇರೋದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಹಾಕಬೇಕು ಮಿಕ್ಸಿಗೆ. ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಡೋಣ. ಒಂದು 2 ನಿಮಿಷ ಬಿಟ್ಟರೆ ತಣ್ಣಗಾಗತ್ತೆ, ಆಮೇಲೆಲ್ಲ ಮಿಕ್ಸಿ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕೊಳ್ಳೋಣ ಇದು ಅಷ್ಟೂ. ಪೌಡರ್ಸ್ ಏನು ತೊಗೊಂಡಿದ್ದೀವಲ್ಲ, ಇದಷ್ಟು ಮಿಕ್ಸಿಗೆ ಹಾಕಿ ರುಬ್ಬುವಾಗ ಇದನ್ನು ಹಾಕಿ ರುಬ್ಬಬೇಕು. ಇಷ್ಟು ಹಾಕ್ಕೋತಾ ಇದ್ದೀನಿ. ಜಾಸ್ತಿ
ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಎಷ್ಟು ರುಬ್ಬೋಣ ಇವಾಗ. ಇನ್ನು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಯಾಕಂದರೆ ಅದು ನಮಗೆ ಪೇಸ್ಟ್ ಫುಲ್ ಸ್ಮೂತಾಗಿ ಬೇಕು ಫುಲ್ ಪೇಸ್ಟ್ ಅದು. ಸೊ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಸ್ಮೂತಾಗಿದೆ. ಮಸಾಲೆ ಎಷ್ಟು ಸ್ಮೂತಾಗಿ ರುಬ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಸೊ ಮಸಾಲೆ ಎಲ್ಲ ತುಂಬ ಸ್ಮೂತಾಗಿ ಮಿಕ್ಸಿಗೆ ಹಾಕಿ ಇವಾಗ ಇದು ರೆಡಿಯಾಗಿದೆ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಈ 4 ಟೇಬಲ್ ಸ್ಪೂನಷ್ಟು ಆಗುತ್ತೆ ಇದು ಆಯಿಲ್ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಟು ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಲಿ ಪಾತ್ರೆ. ಇವಾಗ ಪಾತ್ರೆ ಬಿಸಿ ಆಗಿದೆ. ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಹಾಂ, ಇವಾಗ ಫ್ರೈ ಆಗಿದೆ. ಇದು ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ. ಸಾಕು ಇವಾಗಿಷ್ಟು. ಇದಕ್ಕೆ ಇವಾಗ ಮಸಾಲೆ